ಚಂಡಮಾರುತ ಪ್ರಭಾವದಿಂದ ಕಡಲ್ಕೊರೆತ ಉಂಟಾದ ಕಾಪು ಕೈಪುಂಚಾಲು ಪ್ರದೇಶಕ್ಕೆ ಕಂದಾಯ ಸಚಿವ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಾಕೃತಿಕ ವಿಕೋಪ ಸಂಪೂರ್ಣ ಹಾನಿ ಉಂಟಾದ ಮನೆಗೆ 5 ಲಕ್ಷ ಪರಿಹಾರ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭ ಕೈಪುಂಜಾಲು ಪರಿಸರದಲ್ಲಿ ಸುಮಾರು ವರ್ಷಗಳಿಂದ ಕಡಲ್ಕೊರೆತದಿಂದ ಜನರು ಸಮಸ್ಯೆ ಎದುರಿಸುತ್ತಿದ್ದು, ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಮುದ್ರ ತೀರಕ್ಕೆ ತಡೆಗೋಡೆ ನಿರ್ಮಿಸುವಂತೆ ಸಚಿವರಿಗೆ ಕೈಪುಂಜಾಲು ಮೊಗವೀರ ಮಹಾಸಭಾದ ವತಿಯಿಂದ ಮನವಿಯನ್ನ ನೀಡಲಾಯಿತು. ಈ ಸಂದರ್ಭ ಕಾಪು ಶಾಸಕ ಲಾಲಾಜಿಆರ್ ಮೆಂಡನ್, ಉಡುಪಿ ಶಾಸಕ ರಘುಪತಿ ಭಟ್, ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್, ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗಡೆ, ಪುರಸಭೆ ಅಧ್ಯಕ್ಷ ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಭಟ್ರು ನಾವೆಲ್ಲ ಇಲ್ಲಿ ಬಂದಿರುವಂಥದ್ದು. ನಿನ್ನೆಯಿಂದ ನಾನು ಪೂರ್ತಿ ಕಡಲ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಓಡಾಡ್ತಾ ಇದ್ದೀನಿ. ಪರಿಹಾರ ಕೊಡಬೇಕು, ಇಮಿಡಿಯೇಟಾಗಿ ರೆಸ್ಕ್ಯೂ ಕಾರ್ಯಕ್ರಮ ಆಗಬೇಕು, ಅದಕ್ಕೋಸ್ಕರ ಬಂದು ವೀಕ್ಷಣೆ ಮಾಡ್ತಾ ಇದ್ದೀನಿ. ಬೆಂಗಳೂರಿಗೆ ಹೋದ ತಕ್ಷಣ ಮುಖ್ಯಮಂತ್ರಿ ಜೊತೆ ಮಾತಾಡಿ ಏನೇನು ಇಮಿಡಿಯೇಟ್ ಕ್ರಮ ತೆಗೆದುಕೊಳ್ಬೇಕು ಅದು ಕೊಡ್ತೀನಿ. ಇಮಿಡಿಯೇಟಾಗಿ ಯಾರ್ಯಾರ ಮನೆಗೆ ಪ್ರಾಬ್ಲಮ್ ಆಗಿದೋ 10,000 ರೂಪಾಯಿ ಕೊಡೋದು, ಆಮೇಲೆ ಮನೆ ಬಿದ್ದೋದವ್ರಿಗೆ 5 ಲಕ್ಷ ರೂಪಾಯಿ ಕೊಡೋ ಕೆಲಸವನ್ನು ಮಾಡ್ತೀನಿ.